ಅದು ನೀರು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಲಭ್ಯವಿರುವ ಊರಾಚೆ ಇರುವಂತಹ ಹಾಳುಗುಡ್ಡ. ಆದರೂ ಆಗದು ಅಂತ ಕೈಕಟ್ಟಿ ಕುಳಿತುಕೊಳ್ಳದ ಈ ರೈಸ್ ಮಿಲ್ ಉದ್ಯಮಿ ಅಲ್ಲಿ 90 ದಿನಗಳಲ್ಲಿ ವಿವಿಧ ತಳಿಯ ಹಣ್ಣುಗಳ ಕೃಷಿ ಆರಂಭಿಸುತ್ತಾರೆ. ಸದ್ಯ ಇದೇ ಹಣ್ಣಿನ ಕೃಷಿಯ ಮೂಲಕ ವಾರ್ಷಿಕವಾಗಿ ಸುಮಾರು 1 ಕೋಟಿ ರೂಪಾಯಿ ವಹಿವಾಟು ನಡೆಸ್ತಾ ಇರುವ ಕುಂದಾಪುರದ ಈ ಹೈಟೆಕ್ ರೈತ ಈ ಬಾರಿಯ ಬಿಲಿಯನೇರ್ ರೈತ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಹೌದು, ಕುಂದಾಪುರ ತಾಲೂಕಿನ ತೆಕ್ಕಟ್ಟಿಯ ರಮೇಶ್ ನಾಯ್ಕ್ ಎನ್ನುವ ರೈಸ್ ಮಿಲ್ ಉದ್ಯಮಿ ಈ ಬಾರಿಯ ಬಿಲಿಯನೇರ್ ರೈತ ಪ್ರಶಸ್ತಿಗೆ ಭಾಜನರಾಗುತ್ತಿರುವವರು. ತೆಕ್ಕಟ್ಟಿ ಸಮೀಪದ ಕೆದೂರು ಎನ್ನುವ ಊರಾಚಿಯ ಹಾಳು ಬಿದ್ದ ಜಾಗದಲ್ಲಿ ಉಪ ಉಷ್ಣವಲಯದಲ್ಲಿ ಬೆಳೆಯುವ ವಿವಿಧ ತಳಿಗಳ ವಿಶೇಷ ಹಣ್ಣುಗಳ ಕೃಷಿ ಆರಂಭಿಸಿದ ಇವರು ಸದ್ಯ ವಾರ್ಷಿಕವಾಗಿ 1 ಕೋಟಿ ರೂಪಾಯಿಗಳ ವಹಿವಾಟು ನಡೆಸುತ್ತಿದ್ದಾರೆ. 2019ರಲ್ಲಿ ಕೆದೂರು ಗ್ರಾಮದ ಸುಮಾರು 13 ಎಕರೆ ಜಾಗದಲ್ಲಿ ಕಾಮಾಕ್ಷಿ ಫಾರ್ಮ್ಸ್ ಎನ್ನುವ ತೋಟವನ್ನು ಪ್ರಾರಂಭಿಸಿದ ಇವರು ರಂಬೂಟನ್, 5 ಬಗೆಯ ವಿವಿಧ ತಳಿಯ ಹಲಸು, ಮಾವಿನ ಹಣ್ಣು, ಡುರಿಯನ್, ಡ್ರ್ಯಾಗನ್ ಫ್ರೂಟ್ ಮತ್ತು ಫ್ಯಾಷನ್ ಫ್ರೂಟ್ ಬೆಳೆ ತೆಗೆಯುತ್ತಿದ್ದಾರೆ. ಸದ್ಯ ಇವರ ಸಾಧನೆಯನ್ನು ಗುರುತಿಸಿ ಕೃಷಿ ಮೌಲ್ಯವರ್ಧನೆ ಹಾಗೂ ಗ್ರಾಮೀಣ ರೈತರಿಗೆ ಬೆನ್ನೆಲುಬಾಗಿ ನಿಂತಿರುವ ಕೃಷಿಕರಿಗೆ ಕೇಂದ್ರ ಸರ್ಕಾರ ಕೊಡಮಾಡುವ ಬಿಲಿಯನೇರ್ ರೈತ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಹೊಸದಿಲ್ಲಿಯಲ್ಲಿ ಇಂದು ನಡೆಯುವ ಕಾರ್ಯಕ್ರಮದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಅದು ನಮ್ದು ಪ್ರಮುಖ ಬಿಸ್ನೆಸ್ ಅನ್ನುವಂಥದ್ದು ನಮ್ಮ ತಂದೆಯವರು ಪ್ರಾರಂಭ ಮಾಡಿದ್ದೆ ರೈಸ್ ಮಿಲ್, ಅಕ್ಕಿ ಗಿರಣಿ. ನಾನು 79ಕ್ಕೆ ಅಕ್ಕಿ ಗಿರಣಿಗೆ ಬಂದೆ. ರೈಸ್ ಮಿಲ್ಲಿಗೆ 79ಗೆ ನಾನು ರೈಸ್ ಮಿಲ್ಲಿಗೆ ಬಂದೆ. ರೈಸ್ ಮಿಲ್ಲಿಗೆ ಬಂದಂತ 2016ನಲ್ಲಿ ನಾನು ಈ ಲ್ಯಾಂಡ್ ಪರ್ಚೇಸ್ ಮಾಡಿದ್ದೆ 13 ಎಕರೆ. ಅದನ್ನೊಂದ್ರೆ 2019ರಲ್ಲಿ ಈ 13 ಎಕರೆಯಲ್ಲಿ ಏನಾದ್ರೂ ಒಂದು ಹೊಸ ಕೃಷಿ, ಎಕ್ಸಾಟಿಕ್ ಫ್ರೂಟ್ಸ್ ಅಂತ ಹೇಳ್ತಾರೆ, ಅಂದ್ರೆ ಉಪ ಉಷ್ಣವಲಯದ ವಿದೇಶಿ ಹಣ್ಣುಗಳು, ಇದ್ರದ್ದೊಂದು ಕೃಷಿ ಮಾಡಬೇಕು ಅಂತ ಹೇಳಿ ನಾವು ಅದ್ರ ಬಗ್ಗೆ ಇದು ಸ್ಟಾರ್ಟ್ ಮಾಡಿದ್ದು. ಇದು ಹೇಗೆ ಮಾಡಬೇಕು, ಏನ್ ಮಾಡಬೇಕು. ಹೀಗೆ ಆ ತೋಟದಲ್ಲಿ ಸುಮಾರು ಒಂದು 750ರಿಂದ 800 ರಂಬುಟಾನ್ ಇದೆ, ಒಂದು 250 ಹಲ್ಸ್ ಇದೆ. ಅದೇ ರೀತಿಯಲ್ಲಿ ನಿಮ್ದು ಡುರಿಯನ್ ಇದೆ, ಒಂದು 25-30, 40-50 ಮ್ಯಾಂಗೋಸ್ಟಿನ್ ಇದೆ. ಮತ್ತೆ ಬೇರೆ ಬೇರೆ ಹಣ್ಣುಗಳು ಸುಮ್ಮನೆ ಒಂದಿಷ್ಟು ಬೇರೆ ಬೇರೆ ವೆರೈಟೀಸ್ ಒಂದು 3-4 ಗಿಡ. ಹೀಗೆ ಒಟ್ಟು ಸುಮಾರು 1600ಕ್ಕಿಂತ ಹೆಚ್ಚು ಗಿಡ ಇದೆ. ತೆಕ್ಕಟ್ಟೆ ರಮೇಶ್ ನಾಯ್ಕ್ ಮೂಲತಃ ರೈಸ್ ಮಿಲ್ ಉದ್ಯಮಿ. ಇವರಿಗೆ ಹಣ್ಣುಗಳ ಬಗ್ಗೆ ವಿಶೇಷ ಪ್ರೀತಿ. ಯಾವುದೇ ರಾಸಾಯನಿಕವನ್ನ ಬಳಸದೆ ಹಣ್ಣುಗಳನ್ನು ಬೆಳೆಸುವುದು ಮಾತ್ರವಲ್ಲ, ಹಣ್ಣುಗಳನ್ನು ಸ್ವಚ್ಛಗೊಳಿಸಿ ಕತ್ತರಿಸಿ ಬಾಕ್ಸ್ಗಳಲ್ಲಿ ಪ್ಯಾಕ್ ಮಾಡಿ ಮಾರಾಟ ಮಾಡಿ ಕರಾವಳಿ ಕರ್ನಾಟಕದಲ್ಲಿ ಹಣ್ಣುಗಳ ವ್ಯಾಪಾರಕ್ಕೆ ಹೊಸ ಭಾಷ್ಯ ಬರೆದಿದ್ದಾರೆ. ವಿವಿಧ ತಳಿಗಳ ಹಲಸಿನ ಹಣ್ಣನ್ನು ಬಾಕ್ಸ್ ಮಾಡಿ ತಳಿಗಳ ಬಗ್ಗೆ ಗ್ರಾಹಕರಿಗೆ ತಿಳಿಸಿ ಉತ್ತಮ ರುಚಿಯ ಶುಚಿಯಾದ ಹಲಸಿನ ಬಾಕ್ಸ್ ಅನ್ನು ಹೋಮ್ ಡೆಲಿವರಿ ಮೂಲಕ ಮನೆಗೆ ತಲುಪಿಸುವ ಮೂಲಕ ಇವರ ವ್ಯವಹಾರ ಪ್ರಾರಂಭವಾಗಿತ್ತು. ಕ್ರಮೇಣ ಅನಾನಸ್, ಪಪ್ಪಾಯ, ಡ್ರ್ಯಾಗನ್ ಹೀಗೆ ತೋಟದಲ್ಲಿ ಬೆಳೆಯುವ ಎಲ್ಲ ಹಣ್ಣುಗಳನ್ನು ಬಾಕ್ಸ್ಗಳಲ್ಲಿ ಪ್ಯಾಕ್ ಮಾಡಿ ಮಾರಾಟಕ್ಕೆ ಬಿಡುಗಡೆ ಮಾಡುವಲ್ಲಿ ಯಶಸ್ಸು ಕಂಡಿದ್ದಾರೆ. ತೋಟದಿಂದ ಗ್ರಾಹಕರಿಗೆ ಎಂಬ ಧ್ಯೇಯವನ್ನಿಟ್ಟು ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸುವಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದಾರೆ. ವಿದೇಶದಿಂದ ಆಮದಾಗುವ ಹಣ್ಣುಗಳಿಗೆ ಸಮಾನವಾದ ರುಚಿ ಮತ್ತು ಗುಣಮಟ್ಟದಲ್ಲಿ ಯಾವುದೇ ರಾಜಿಯಾಗದೆ ಹಾನಿಕಾರಕ ರಾಸಾಯನಿಕಗಳನ್ನು ಬಳಸದೆ ಬೆಳೆದು ಮಾರುಕಟ್ಟೆ ಮಾಡುವಲ್ಲಿ ಕಾಮಾಕ್ಷಿ ಫಾರ್ಮ್ಸ್ ಯಶಸ್ಸು ಕಂಡಿದೆ. ಇಡೀ ತೋಟಕ್ಕೆ ಯಾವುದೇ ದೇಹದ ಆರೋಗ್ಯಕ್ಕೆ ಹಾನಿಕರ ಆಗುವಂತ ಯಾವುದೇ ರಾಸಾಯನಿಕಗಳನ್ನ ನಾವು ಸ್ಪ್ರೇ ಮಾಡುವುದಿಲ್ಲ. ಒಂದನೇದಾಗಿ ದೇಹದ ಆರೋಗ್ಯಕ್ಕೆ ಆಗುವಂತ ಯಾವುದೇ ಹಾನಿಕಾರಕ ರಾಸಾಯನಿಕಗಳನ್ನ ನಾವು ಸ್ಪ್ರೇ ಮಾಡೋದಿಲ್ಲ. ಎಲ್ಲ ಇಂಡಸ್ಟ್ರಿಯವರು ಅಥವಾ ಇಂಥ ಉದ್ಯಮಿಗಳು ಇಂಥದ್ದು ಒಂದೊಂದು ಮಾಡಬೇಕು, ಇದೊಂದು ಮಾಡೆಲ್ ಆಗಬೇಕು. ಒಂದು ಅಂತ ಹೇಳಿದ್ರೆ ಎಲ್ಲರೂ ಈ ರೀತಿಯಲ್ಲಿ ಒಂದು ತಯಾರಾಗಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ಹಾಗಾಗಿ ಈ ಪ್ರಶಸ್ತಿ ಬರ್ಲಿಕ್ಕೆ ಹೋಗಿ ಒಂದಿಷ್ಟು ಜನ ಉದ್ಯಮಿಗಳು ಅಥವಾ ಯಾರೀಗ ಡಾಕ್ಟರ್ಸ್ ಇದ್ದಾರೆ, ಇವರಿದ್ದಾರೆ, ಅವರೆಲ್ಲ ಇದರಿಂದ ಪ್ರೇರಣೆ ಪಡೆದು ಇಂಥ ಕೃಷಿಯನ್ನ ಮಾಡಬೇಕು. ಒಟ್ಟಾರೆಯಾಗಿ ಹಣ್ಣುಗಳ ಮೇಲಿನ ವಿಶೇಷ ಆಸಕ್ತಿಯನ್ನು ಕಾರ್ಯರೂಪಕ್ಕೆ ತರುವ ಮೂಲಕ ಮೌಲ್ಯವರ್ಧಿತ ಕೃಷಿಗೆ ಹೆಚ್ಚಿನ ಒತ್ತು ನೀಡಿದ ರಮೇಶ್ ನಾಯ್ಕ್ ಎಲ್ಲ ಕೃಷಿಕರಿಗೂ ಮಾದರಿಯಾಗಿದ್ದಾರೆ. ಉದ್ಯಮಿಯೋರ್ವರ ಈ ಕೃಷಿ ಪ್ರೇಮ ಉಳಿದ ಉದ್ಯಮಿಗಳಿಗೂ ಮಾದರಿಯಾಗಲಿ ಎನ್ನುವುದೇ ನಮ್ಮ ಆಶಯ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್ 24/7.